ತೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ರಾಜ್ಯದ ಓಟ್ ಘೋಷಣೆ ಆಯ್ದ ಕೂಡಲೇ ಪೊಲೀಸ್ ಇಲಾಖೆ ಒಡಿಪು ಜಿಲ್ಲೆ ಡೋರ್ಮೆಡ್ 20 ದೆಚ್ಚ ಚೆಕ್ ಪೋಸ್ಟ್ ಶುರು ಮಾಡ್ತಿದ್ದರು. ಪಡ್ಡೆ ವಲಯದ ಡಿಐಜಿ ಚಂದ್ರಗುಪ್ತ ಮಾರ್ಗದರ್ಶನಡು ಒಡಿಪು ಜಿಲ್ಲಾ ಎಸ್ಪಿ ಅಕ್ಷಯ್ ಮಚೇಂದ್ರ ಹಾಕಿ ದುಂಬಾಳ್ತೆಡು ಪೊಲೀಸರು ಶುಕ್ರವಾರ ಒರ್ರದೊರನೆ ಕಾರ್ಯಾಚರಣೆ ನಡೆಪಾಯರು. ರಾಜ್ಯದ ಓಟ್ ಘೋಷಣೆ ಆಯ್ದ ಕೂಡಲೇ ಪೊಲೀಸ್ ಇಲಾಖೆ ಜಾಗೃತಿ ಆತಂಡು. ಒಡಿಪು ಜಿಲ್ಲೆ ದೌರ್ಮೇಡ್ 20 ಹೆಚ್ಚ ಚೆಕ್ ಪೋಸ್ಟ್ ಶುರು ಮಾಡ್ತದಂಡು. ಪಡ್ಡೆ ವಲಯದ ಡಿಐಜಿ ಚಂದ್ರಗುಪ್ತ ಮಾರ್ಗದರ್ಶನಡು ಒಡಿಪು ಜಿಲ್ಲಾ ಎಸ್ಪಿ ಅಕ್ಷಯ್ ಮಚೇಂದ್ರ ಹಾಕೆ ದುಂಬಾಳ್ತಿಡು ಪೊಲೀಸರು ಶುಕ್ರವಾರ ಒರರ್ದೊರನೆ ಕಾರ್ಯಾಚರಣೆ ನಡೆಪಾಯರು. ರಾಷ್ಟ್ರೀಯ ರಾಜಮಾರ್ಗ ಸೇರಿನಂಚ ಉಳ ಮಾರ್ಗೊಲೆಡುಪ್ಪನ ಚೆಕ್ ಪೋಸ್ಟ್ ಲೆಗ್ ಎಸ್ಪಿ ಆರ್ಎ ಆಶ್ಚರ್ಯ ರೀತಿಯ ಭೇಟಿ ಕೊಡ್ದು ಗಾಡಿಲಿನ ತನಿಖೆ ಮಾಡ್ತೇರು. ಈ ಪುರ್ತುಡು ಸರಿಯಾಯಿನ ದಾಖಲೆ ಜಂದಿನ ಪಾಕ ವಸ್ತುಲು ಸೊತ್ತುಲಿನ ಸಾಗಾವನ ಅರೆನ ಗುಮ್ಮನಗು ಬೈದನು. ಕೆಲವರಿಗೆ ದಾಖಲೆ ಕೊರಿಯರೆ ಕಾಲಾವಕಾಶ ಕೊಡ್ತೇರು. ಅಕ್ರಮ ತಡೆಪನವು ಈ ಅಮಸರದ ಕಾರ್ಯಾಚರಣೆದ ಉದ್ದೇಶ ಆದಿತ್ತಂಡು. ಬಂಟ್ವಾಳ ತಾಲೂಕುದ ಶಂಬೂರು ಬೈಪಾಡಿ ಮಾರ್ಗದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಶ್ರೀರಾಮನವಮಿ ಉಚ್ಚಯ ಬಾರಿ ಗೌಜಡು ನಡೆತಂಡು. ಬಿಸಿ ರೋಡು ರಕ್ತೇಶ್ವರಿ ದೇವಸ್ಥಾನದ್ದು ಸಾಯಿಬಾಬೇರ್ನ ಮೂರ್ತಿನ ಮೆರವಣಿಗೆಡು ಮಂದಿರಗೂ ಕನ್ನತೆರು. ಬಂಟ್ವಾಳ ತಾಲೂಕುದ ಶಂಬೂರು ಬೈಪಾಡಿ ಮಾರ್ಗದ ಕೈತಲುಪ್ಪುನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಶ್ರೀರಾಮನವಮಿ ಉಚ್ಚಯ ನಡಪಾಯರು. ಭಕ್ತರೆಡ್ದು ಸಾಯಿಬಾಬಿರೆಗೂ ಪೇರ್ದ ಅಭಿಷೇಕ ನಡಪಾದು ಮಾಪೂಜೆ ಮಲ್ತಿರು. ಊರ ಪರ ಊರ ಭಕ್ತರು ಶ್ರೀರಾಮನವಮಿ ಉಚ್ಚೆಯಡು ಪಾಲ್ದೆತ್ತೊಂಡಿರು. ಸಾಯಿಬಾಬಿರ್ನ ಮೂರ್ತಿನು ಬಿಸಿ ರೋಡ್ದ ಶ್ರೀ ರಕ್ತೇಶ್ವರಿ ದೇವಸ್ಥಾನದ್ದು ಗಡ್ತದ ಮೆರವಣಿಗೆಡು ಶಂಬೂರು ಶಿರಡಿ ಸಾಯಿಬಾಬಾ ಮಂದಿರಗೂ ಕನ್ನತಿರು. ಸಾಯಿ ಮಂದಿರದ ಆಡಳಿತ ಮಂಡಳದ ಕ್ಲುಬಕ್ಕ ಭಕ್ತರು ಪಾಲ್ದೆತ್ತೊಂಡಿರು. ಉಳ್ಳಾಲ ತಾಲೂಕು ಹರೇಕಳ ಗ್ರಾಮದ್ದು ರಾಷ್ಟ್ರೀಯ ರಾಜಮಾರ್ಗ 75 ಅಡ್ಯಾರ್ ಕಣ್ಣೂರಿಗೂ ಸೀದಾ ಜೋಡ್ಸಾವನ ಹೊಸ ಸಂಕೋಡು ಅಧಿಕೃತವಾದ ಸಂಚಾರ ಶುರುವಾತಂಡು. ಅಣೆಕಟ್ಟು ಕಟ್ಟುನ ಕಾರ್ಯ ಮುಗಿದಿದೆ ಅಂಚಾದು ಭಾರಿ ಜಾಗೃತೆ ವಹಿಸಿದ್ದು ಗಾಡಿಲಿನ ಕೊನೆಯ ಶಾಸಕರು ಯುಟಿ ಖಾದರ್ ಭಿನ್ನಾಯ್ತೊಂದಿರು. ಉಳ್ಳಾಲ ತಾಲೂಕು ಹರೇಕಳ ಗ್ರಾಮದ್ದು ರಾಷ್ಟ್ರೀಯ ರಾಜಮಾರ್ಗ 75 ಅಡ್ಯಾರ್ ಕಣ್ಣೂರಿಗೂ ಸೀದಾ ಜೋಡ್ಸಾವನ ಹೊಸ ಸಂಕೋಡು ಅಧಿಕೃತವಾದ ಸಂಚಾರ ಶುರುವಾತಂಡು. 2 ಚಕ್ರದ 3 ಚಕ್ರದ ಬೊಕ್ಕ 4 ಚಕ್ರದ ಗಾಡಿಲೆಗೂ ಪೋಯರ ಬರಿಯರ ಅವಕಾಶ ಮಲ್ತು ಕೊಡ್ತೇರು. ಓಟದ ನೀತಿ ಸಂಹಿತೆ ಜಾರಿಡುಪ್ಪು ನೀಡಿದವರ ಊರ್ದ ಜನಪ್ರತಿನಿಧಿಲು ಇತ್ತದು ಉದೀಪನ ಮಲ್ಪುನಂಚ ಇಜ್ಜಿ ಗ್ರಾಮದಕ್ಕಲು ಸಂಘ ಗಳಸರೆ ಅವಕಾಶ ಮಲ್ತು ಕೊರಡೊಂದು ಶಾಸಕರು ಯುಟಿ ಖಾದರ್ ರೆಡ ಭಿನ್ನಾಯ್ತದಿತ್ತೇರು. 6 ಗಾಡಿಲೆಗೂ ಅವಕಾಶ ಮಲ್ತು ಕೊರಿಯರ ಅಧಿಕಾರಿಗಳಿಗೂ ಸೂಚನೆ ಕೊಡದಿತ್ತೇರು. ಅಣೆಕಟ್ಟು ಕಟ್ಟುನ ಕಾರ್ಯ ಮುಗಿದಿಜೆ ಅಂಚಾದ ಭಾರಿ ಜಾಗೃತೆ ವಹಿಸಿದ ಗಾಡಿಲಿನ ಕೊನೆಯರ ಭಿನ್ನಾಯ್ತೊಂದಿರು. 195 ಕೋಟಿ 5 ಲಕ್ಷ ರೂಪಾಯಿ ಖರ್ಚಿದ ಈ ಸಂಘದ ಹೆಚ್ಚಿನ ಬೇಲೆ ಮುಗಿದುಂಡು. ಪಶ್ಚಿಮ ವಾಹಿನಿ ಯೋಜನೆಡು ನೀರಾವರಿ ಇಲಾಖೆ ದಡಿಟ್ಟು ಬಾರಿ ಮಲ್ಲ ಯೋಜನೆ ಕಾಮಗಾರಿಂದು ಒಂದು ಪುದರ್ ಪಡೆತಂಡು. 520 ಮೀಟರ್ ಉದ್ದ 10.5 ಮೀಟರ್ ಎತ್ತರ 10 ಮೀಟರ್ ಅಗೆಲ ರಡ್ಡು ಬರಿಟ್ಲ ಜನಕ್ಲೆಗ್ ನಡಪರೆ ಸಾಧ್ಯ ಉಂಡು. ಅಣೆಕಟ್ಟುಡು ಒಟ್ಟು ಮಲ್ತಿನ ನೀರನ್ನು ಉಳ್ಳಾಲದ ಇಲ್ಲಲೇಗ್ ವ್ಯವಹಾರ ಕೇಂದ್ರಗಳಿಗೆ ಮೀಟರ್ ಪಾಡ್ದು 24 ಗಂಟೆಲ ಒದಗಾವನ ಯೋಜನೆ ಉಂಡು. ಹರೇಕಳ ಮಾತ್ರ ಪಾವೂರು ಕೊಣಾಜೆ ಪಜೀರ್ ಗ್ರಾಮದ ಕ್ಲೆಗ್ಲ ಈ ಸಂಕ ಕುಡ್ಲಗ ಪೋಯರೆ ಮುಟ್ಟದ ಸಾಧ್ಯ ಆದುಂಡು. ದೇರ್ಲಕಟ್ಟೆ ಕುಡ್ಲ ನಡುತ್ತ ಗಾಡಿಲಿನ ಒತ್ತಡ ಕಮ್ಮಿ ಆಯರುಂಡು. ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಒಂದೇನು ಘೋಷಣೆ ಮಲ್ತದು 174 ಕೋಟಿ ರೂಪಾಯಿ ಅನುದಾನ ದೆತ್ತದಿತ್ತೇರು. ಒಡಿಪುದ ಜಿ ಶಂಕರ್ ಟ್ರಸ್ಟ್ 195 ಕೋಟಿ 5 ಲಕ್ಷಗೂ ಗುತ್ತಿಗೆ ದೆತ್ತೊಂದು 2020 ಜನವರಿಡು ಕಾಮಗಾರಿ ಶುರು ಮಲ್ತದಿತ್ತಂಡು. ಶಾಸಕರು ಯುಟಿ ಖಾದರ್ 2020 ಮಾರ್ಚ್ 21 ಶಿಲಾನ್ಯಾಸ ನಡಪಾದಿತ್ತೇರು. 3 ವರ್ಷದೊಲೈ ಗಾಡಿಲಿನ ಸಂಚಾರ ಒದಗದ ಬೈದಂಡು.
ಕುಡ್ಲದ ಜಪ್ಪು ಮಾರ್ಗನ್ಸ್ ಗೇಟೆಡ್ ಪ್ರಧಾನ ಆಫೀಸ್ ಉಪ್ಪುನ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘ 25 ವರ್ಷಲಿನ ಸಾರ್ಥಕ ಸೇವೆಯನ್ನು ಸಂದಾದು ಏಪ್ರಿಲ್ ರಡ್ಡೆಕ ಸಂಘದ ಬುಳ್ಳಿ ಪರ್ಬದ ಲೇಸನ್ನು ಅಟ್ಟಣೆ ಮಲ್ತದನಂದು ಸಂಘದ ಗುರುಕಾರ್ಯರು ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಸುದ್ದಿಕುಟ್ಟೋಡು ತೆರಿಪಾದಿರು. ಕುಡ್ಲದ ಜಪ್ಪು ಮಾರ್ಗನ್ಸ್ ಗೇಟೆಡ್ ಪ್ರಧಾನ ಆಫೀಸ್ ಉಪ್ಪುನ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘ 25 ವರ್ಷಲಿನ ಸಾರ್ಥಕ ಸೇವೆಯನ್ನು ಸಂದಾದು ಬೊಳ್ಳಿ ಪರ್ಬದ ಗೌಜಿಡುಂಡು ಏಪ್ರಿಲ್ ರಡ್ಡೆಕ್ ಸಂಘದ ಬೊಳ್ಳಿ ಪರ್ಬದ ಲೇಸ್ ನಡಪೆರುಂಡು. ಈ ಬಗೆಟ್ ಸಂಘದ ಗುರುಕಾರ್ಯರು ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಸುದ್ದಿಕುಟ್ಟೋಡು ಮಾಹಿತಿ ಕೊಡ್ದು 1997 3 ಲಕ್ಷ ರೂಪಾಯಿ ಮೂಲ ಬಂಡವಾಳ 9 ಜನ ನಿರ್ದೇಶಕರು ಬೊಕ 80 ಷೇರ್ದಾರರು ಇತ್ತದ ಸುರುವಾಯಿನ ಸಂಘ ಇತ 2 ಕೋಟಿ 80 ಲಕ್ಷ ಬಂಡವಾಳದ ಒಟ್ಟುಗೂ 500,000 ಹೆಚ್ಚ ಷೇರ್ದಾರರನ್ನು ಹೊಂದುದುಂಡು. ವರ್ಷಗೂ 400 ಕೋಟಿ ರೂಪಾಯಿಗಳ ಮಿಕ್ಕದು ವ್ಯವಹಾರ ನಡಪಾದುಂಡು. 2022 1 ಕೋಟಿ ರೂಪಾಯಿ ಲಾಭ ಮಲ್ತದಿತ್ತದು ಸದಸ್ಯರಿಗೂ 120 ಡಿವಿಡೆಂಟ್ ಪಟ್ಟದುಂಡು. 2,500 ರಿಕ್ಷಾ ಡ್ರೈವರ್ಲಿಗ್ ಸಾಲ ಸವಲತ್ತು ಒದಕಾದು ರಿಕ್ಷಾ ಯಜಮಾನರಾದ ಮಲ್ತದುಂಡು. ಸಾದಿ ಬರಿ ಬೇರೆದಕ್ಲಿಗ್ ಕಾಯಿ ಕಜಬು ಸೊತ್ತು ಮಾರುನಕ್ಲಿಗ್ ಎಲ್ಲೆಲ್ಲೇ ಬೇರೆದಕ್ಲಿಗ್ ಮೂಲ ಬಂಡವಾಳಗಾದು ಸಾಲ ಒದಗಾದುಂಡು ಎಂದು ಕೃಷ್ಣ ಜೆ ಪಾಲೆಮಾರ್ ಪಂಡೇರು. ಬೊಳ್ಳಿ ಪರ್ಬ ವರ್ಷಾಚರಣೆ ನೆಂಪುಕಾದು ಜಪ್ಪೋ ಮಾರ್ಗನ್ಸ್ ಕಿಟ್ ಕೈತಲು 80 ಕೋಟಿ ರೂಪಾಯಿ ಖರ್ಚಿಡು ಸ್ವಂತ ಕಟ್ಟೋಣ ಕಟ್ಟಾದಿತ್ತದು ಐಟು ಹೊಸ ಸವಲತ್ತುಲೆನು ಲೋಕಾರ್ಪಣೆ ಮಲ್ಪುಣಂದು ಕೃಷ್ಣ ಜೆ ಪಾಲೆಮಾರ್ ತೆರಿಪಾಯಿರು. ಸಂಘದ ಒತ್ತುಗುರು ಕಾರ್ಯರು ಕೆ ದಿನೇಶ್ ರಾವ್, ನಿರ್ದೇಶಕರಾಯನ ರಾಮಚಂದ್ರ ಕೆಎಸ್, ಜೆಕೆ ರಾವ್, ಪಿ ಬಾಬು, ಡಾಕ್ಟರ್ ಜಿಎಚ್ ರವೀಂದ್ರ, ಕೆಎಸ್ ರಂಜನ್, ವಾರಿಜಾ ಕೆ, ಡಾಕ್ಟರ್ ಎಚ್ ಪ್ರಭಾಕರ್, ಡಾಕ್ಟರ್ ಮಂಜುಳಾ ಎ ರಾವ್, ಕೆ ರವೀಂದ್ರ ಕೆ, ಜಯರಾಜ್, ಮುಖ್ಯ ಕಾರ್ಯತೋರಣಾಧಿಕಾರಿ ಶಿವಪ್ರಸಾದ್ ಪಿಎ ಸುದ್ದಿಕುಟ್ಟೊಡಿದ್ದರು. ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘ 25 ವರ್ಷಗಳ ಹಿಂದೆ ಉದ್ಘಾಟನೆ ಆಯಿತು. 1997ರಲ್ಲಿ ಸ್ಥಾಪನೆ ಆಗಿ ಆಗ ಬಹಳ ಕಡಿಮೆ ನಮ್ಮದಂದ್ರೆ 800 ಜನರನ್ನ ಸದಸ್ಯರನ್ನು ಹೊಂದಿ 8 ನಿರ್ದೇಶಕರಿರುವಂಥ ಒಂದು ಸಣ್ಣ ಸೊಸೈಟಿಯಾಗಿ ಬೆಳೀತಾ ಇತ್ತು. ಆ ಬಳಿಕ 5 ಬ್ರಾಂಚ್ಗಳನ್ನು ಮಾಡಿದೆವು. 5,500ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದಂಥ ಸೊಸೈಟಿಯಾಗಿ ಬೆಳೆದು ಇವತ್ತು 25 ವರ್ಷಗಳ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡುವಂಥದ್ದು ಬಹಳ ನಮಗೆ ಸಂತೋಷ. ಸಣ್ಣ ಗೂಡಂಗಡಿ ಇರಲಿ, ಸಣ್ಣ ಪಾನ್ ಶಾಪ್ ಇರಲಿ, ವ್ಯಾಪಾರಿಗಳಿಗೆ 14% ಸಾಲದಲ್ಲಿ ಕೊಟ್ಟರು, ಆಟೋ ರಿಕ್ಷಾದವರಿಗೆ 11% ಸಾಲ ಕೊಟ್ಟು ಅವರನ್ನು ಮೇಲೆ ತಂದಿದ್ದೇವೆ. ಸಣ್ಣ ಸಣ್ಣ ಪಾನ್ ಶಾಪ್ನವರು ಅವನು ನಿಜವಾಗಿ ಹಣದ ಕೊರತೆ, ವ್ಯಾಪಾರ ಮಾಡಬೇಕು ಅಂತ ಭಾವನೆ ಇದೆ, ಹಣ ಇಲ್ಲ, ಅಂಥವರನ್ನು ಹುಡುಕಿ ನಾವು 5,000 ರೂಪಾಯಿಯನ್ನ ನಾವು ಯಾವುದೇ ಬಡ್ಡಿ ಇಲ್ಲ, ಗ್ಯಾರಂಟಿ ಇಲ್ಲದೆ ಕೂಡ ಸಾಲವನ್ನು ಕೊಟ್ಟೆವು. ಅದರಿಂದ ಅವರು ಬಹಳಷ್ಟು ಜನ ಸ್ವಾವಲಂಬಿಗಳಾಗಿ ಬೆಳೆದು ಬಂದರು. ಈಗ 400 ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ನಡೆಸುವಂತ ಸೊಸೈಟಿಯಾಗಿ ಬೆಳೆದಿದೆ. ಅದಲ್ಲದೆ ವಿಶೇಷ ಏನಂತ ಹೇಳಿದ್ರೆ 18% 20% ಡಿವಿಡೆಂಟ್ ಅನ್ನು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಇವತ್ತು ನಮ್ಗೆ ಇಷ್ಟು ದೊಡ್ಡ ಕಟ್ಟಡ ಆಗಿದೆ, ಇಷ್ಟು ದೊಡ್ಡ ಟರ್ನ್ ಓವರ್ ಆಗಿದೆ. ಆದರೆ ನಮಗೆ ಸಂತೋಷ ಯಾಕಂತ ಹೇಳಿದ್ರೆ ಇದು ಸದಸ್ಯರ ಸೊಸೈಟಿ. ATM ಫೆಸಿಲಿಟಿ, ಲಾಕರ್ ಫೆಸಿಲಿಟಿ ಮತ್ತೆ ಈ ಸ್ಟ್ಯಾಂಪ್ ವ್ಯವಸ್ಥೆಗಳು ಕೂಡ ಇದೆ. ಬೆಳ್ಳಿ ಮಹೋತ್ಸವಕ್ಕೆ ಏನಾದರೂ ಕೊಡುಗೆ ಕೊಡ್ಬೇಕಂತೇಳಿ ಇವತ್ತು ಹಣ ಡೆಪಾಸಿಟ್ ಮಾಡಿದವರಿಗೆ ಮೊದಲು 8% ಕೊಡ್ತಿದ್ದೆವು, ಈಗ 9.5% ಕೊಡ್ತೇವೆ. ಈಗ 1.5% ಇದನ್ನ ಜಾಸ್ತಿ ಮಾಡಿದ್ದೇವೆ. ಈಗಾಗಲೇ 5 ಶಾಖೆಯನ್ನು ಹೊಂದಿದ್ದೇವೆ. ಮುಂದಿನ ವರ್ಷ ಇನ್ನೂ 5 ಶಾಖೆಗಳನ್ನು ತೆರಲಿಕ್ಕೆ ಯೋಜನೆಗಳನ್ನು ಈಗಾಗಲೇ ಹಾಕೊಂಡಿದ್ದೇವೆ. ಎಲೆಕ್ಟ್ರಿಕ್ ಸ್ಕೂಟರ್ ಹೊರಡ್ದೊರನೆ ಸೂಪತ್ತದು ಪುಡೈ ನೀಡಿದವರ ಸುತ್ತಮುತ್ತದ 4 ಬೈಕ್ ಪೊತ್ತದು ಕರಂಚಿದು ಭಾರಿ ನಷ್ಟ ಉಂಟಾಯಿನ ಸಂಗತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕದ ಕಿರುಗಾವಲು ಗ್ರಾಮದ ಸರಕಾರಿ ಶಾಲೆದ ಜಾಗೀಡು ನಡೆದಿದ್ದು. ಎಲೆಕ್ಟ್ರಿಕ್ ಸ್ಕೂಟರ್ಗೂ ಹೊರಡ್ದೊರನೆ ಸೂಪತ್ತದು ಪುಡೈ ನೀಡಿದವರ ಸುತ್ತಮುತ್ತದ 4 ಬೈಕ್ ಪೊತ್ತದು ಕರಂಚಿದು ಭಾರಿ ನಷ್ಟ ಉಂಟಾಯಿನ ಸಂಗತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕದ ಕಿರುಗಾವಲು ಗ್ರಾಮದ ಸರಕಾರಿ ಶಾಲೆದ ಜಾಗೀಡು ನಡೆದಿದ್ದು. ಬೈಕ್ ಪೊತ್ತೊಂದೊಪ್ಪನೇನು ಊರ್ದಕ್ಕಲು ಮೊಬೈಲ್ ವಿಡಿಯೋ ಮಲ್ತದು ಸುದ್ದಿಲಕ್ಕಾದೇರು. ಶುಕ್ರವಾರ ಶಾಲೆಡು 10ನೇ ಕ್ಲಾಸ್ ಪರೀಕ್ಷೆ ನಡೆತೊಂದಿತ್ತು. ಹಿಟ್ಟನಕೊಪ್ಪಳು ಗ್ರಾಮದ ವಿವೇಕಾನಂದ ಪ್ರೌಢಶಾಲೆದ ಮಾಸ್ಟರ್ ಪ್ರಕಾಶ್ ಪಂಪನಾರ್ ಎಲೆಕ್ಟ್ರಿಕ್ ಸ್ಕೂಟರ್ ಬತ್ತದು ಪರೀಕ್ಷೆ ತೂವನ್ನ ಕೆಲಸೊಡಿತ್ತೇರು. ಬಾಕಿ ಮಾಸ್ಟರ್ನಕಲು ಬೊಕ್ಕ ಪರೀಕ್ಷೆಗಾದ ಕೆಲಸ ಮಲ್ಪನಕಲು ಪಿದೈ ಸಾಲಡ್ ಬೈಕ್ ಉಂತಾದಿತ್ತೇರು. ಪ್ರಕಾಶ್ನ ಬೈಕ್ ಹೊರಡ್ದೊರನೆ ಪುಡದು ಪೊತ್ತೆರೆ ಶುರುವಾತಂಡು. ತೂನಗನೆ ಕೈತೊಲ್ದ ಬೈಕ್ಲೆಗೂ ಸೂಪತ್ತದಂಡು. ಒಂಜೊಂಜೇನೆ ಬೈಕ್ ಪುಡವೊಂದು ಬೈದಂಡು. ಮಾಸ್ಟರ್ನಕಲು ಪರೀಕ್ಷೆ ಬೇಲದಕಲು ಪಾರ್ ಬತ್ತದು ಬಾಕಿ ಬೈಕ್ಲೇನು ಆ ಜಾಗಿಡ್ದು ದೂರ ಕೊನತ್ತೇರು. ಒಟ್ಟು 4 ಬೈಕ್ಲು ಪೊತ್ತದು ಪೋತ.
ಐದು ಬುಕ್ಕ ಅಗ್ನಿಶಾಮಕ ದಳತಗಳು ಬತ್ತದು ಸೂತೆಕ್ಕಾದಿರು ಕಿರುಗಾವಲು ಸ್ಟೇಷನ್ ಕೇಸ್ ಪಾಡ್ದಿರು. ಎಲೆಕ್ಟ್ರಿಕಲ್ ಗಾಡಿಗೆ ಅದು ಮೂರು ಗಾಡಿನೂ ಹೋಯ್ತು. ಆ ಗಾಡಿ ಎಳ್ಕೊಳ್ಳಿ ಎಳ್ಕೊಳ್ಳಿ ಅಂತ ಬೀಗ ಇಲ್ದೆ ಹೆಂಗ್ ಸಾರ್ ಹೇಳ್ಕತ್ತಾರ. ಒಡಿಪು ಜಿಲ್ಲೆ ಶಿರ್ವಾ ಪೊಲೀಸ್ ಸ್ಟೇಷನ್ ಸುತ್ತುಡು ನಡತಿನ ಕೈಕಂಜಲಿನ ಕಂಡದಿನ ಕೇಸುಗ ಸಂಬಂಧ ಕರಿನ 2 ವರ್ಷಲಿಡಿದು ಕೋರ್ಟ್ಗೆ ಹಾಜರಾವಂದೆ ತರೆ ತಪ್ಪಾದಿತ್ತಿನ ಆರೋಪಿ ಹುಸೇನ್ ಕಬೀರ್ ಪನ್ಪುನಾಯಗ್ ಕೋರ್ಟು ನ್ಯಾಯಾಂಗ ಬಂಧನ ಪಾಡ್ದನು. ಒಡಿಪು ಜಿಲ್ಲೆ ಶಿರ್ವಾ ಪೊಲೀಸ್ ಸ್ಟೇಷನ್ ಸುತ್ತುಡು ನಡತಿನ ಕೈಕಂಜಲಿನ ಕಂಡದಿನ ಕೇಸುಗ ಸಂಬಂಧ ಕರಿನ 2 ವರ್ಷಲಿಡಿದು ಕೋರ್ಟ್ಗೆ ಹಾಜರಾವಂದೆ ತರೆ ತಪ್ಪಾದಿತ್ತಿನ ಆರೋಪಿಗ್ ಕೋರ್ಟು ನ್ಯಾಯಾಂಗ ಬಂಧನ ಪಾಡ್ದನು. ಕುಡ್ಲಾ ತಾಲೂಕು ಬಾಳ ಗ್ರಾಮದ ಜೋಗಟ್ಟೆ ಕಾಳವಾರ ಸೇಂಟ್ ಜೋಸೆಫ್ ಇಂಗ್ಲಿಷ್ ಕೈತಲ್ದ ಹುಸೇನ್ ಕಬೀರ್ ಪನ್ಪುನ ವಾರಂಟ್ ಇತ್ತಿನಾಯನು ಶಿರ್ವಾ ಪೊಲೀಸ್ ಸ್ಟೇಷನ್ ಉತ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸಿ ಮಾರ್ಗದರ್ಶನದಂಚ ಎಎಸ್ಐ ವಿವೇಕಾನಂದ ಬೊಕ ಪೊಲೀಸರಾಯನ ರಘು ರಿತೇಶ್ ಅಖಿಲ್ ಜೋಗಟ್ಟೆಡು ಪತ್ತದು ಲೆತ್ತಂಪೋತೆರು. ಹೆಡ್ ಕಾನ್ಸ್ಟೇಬಲ್ ಭಾಸ್ಕರ್ ಬೊಕ ಪೊಲೀಸ್ ವಿನೋದ್ ಆರೋಪಿನ ಕೋರ್ಟ್ಗೆ ಹಾಜರು ಮಲ್ತದಿತ್ತದು ಕೋರ್ಟ್ ಆರೋಪಿಗ್ ಎಸ್ಸಿ ನಂಬರ್ ಆಪುನಡೆ ಮುಟ್ಟ ನ್ಯಾಯಾಂಗ ಬಂಧನ ಪಾಡ್ತಂಡು. ಆರೋಪಿನ ಹಿರಿಯಡ್ಕ ಜಿಲ್ಲಾ ಜೈಲಿಗೆ ಕಡಪುಡ್ತುಂಡು. ಕಾಪು ಕಾರ್ಲಾ ಗಂಗೊಳ್ಳಿ ಭಟ್ಕಳ ವೇಣೂರು ಪೊಲೀಸ್ ಸ್ಟೇಷನ್ ಆಯನ ಮಿತ್ತ ಕೇಸ್ ಇತ್ತದು ವಿಚಾರಣೆಗೆ ಬಾಕಿ ಉಂಡು. ಈ ದುಂಬು ಒಡಿಪು ಜಿಲ್ಲೆದ ಹಿರಿಯಡ್ಕ ಪಡುಬಿದ್ರೆ ಮಣಿಪಾಲ ಅಜಕಾರ್ ದಕ್ಷಿಣ ಕನ್ನಡ ಜಿಲ್ಲೆದ ಕುಡ್ಲಾ ಸುರತ್ಕಲ್ ಚಿಕ್ಕಮಗಳೂರು ಜಿಲ್ಲೆದ ಕೊಪ್ಪ ಶೃಂಗೇರಿ ಸ್ಟೇಷನ್ ಕೇಸ್ ಪಾಡ್ದಿನ ಉಂಡು ತೆರೆದು ಬೈದನು. ಶ್ರೀ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ದೇವಿರನ ಪರಮ ಭಕ್ತಿಯಾದ ಪುನೀರ್ದಾವ್ರ ಮುಖ್ಯ ಪ್ರಾಣ ದೇವಸ್ಥಾನದಲ್ಲಿಡು ಶ್ರೀರಾಮನವಮಿಗೂ ವಿಶೇಷ ಮಹತ್ವ ಕೊಡ್ತಿರು. ಕುಡ್ಲದ ಶ್ರೀ ಕರ್ಣಿಕಾ ಹನುಮಂತ ದೇವಸ್ಥಾನಡು ಶ್ರೀರಾಮನವಮಿದ ಆಚರಣೆ ಲೆಕ್ಕಡು ಗುರುವಾರ ರಥೋತ್ಸವ ಅಟ್ಟಣೆ ಆದಿತ್ತಡು. ವಾಯುದೇವನ ಬೊಕ್ಕ ಅಂಜನಾ ದೇವಿನ ಮಗೆ ಹನುಮಂತ ದೇವರಿನ ಮಂದಿರ ದೇವಸ್ಥಾನಲಿಡು ವರ್ಷಲ 2 ಉಚ್ಚಯ ನಡಪುಂಡು. ಹನುಮಂತ ಶ್ರೀರಾಮ ದೂತೆ ರಾಮನು ಬುಡ್ದು ಹನುಮಂತ ಹೆಜ್ಜಿ ಹನುಮಂತನು ಬುಡ್ದು ರಾಮ ಹೆಜ್ಜಿ ಪನ್ಪುನಂಚ ಅಕ್ಲಿನ ಸಂಬಂಧ ಉಂಡು. ಅಂಚಾದು ಹನುಮಂತನ ದೇವಸ್ಥಾನಲಿಡು ಶ್ರೀರಾಮನವಮಿ ಬೊಕ್ಕ ಹನುಮ ಜಯಂತಿ ರಡ್ಡಿನ್ನ ಆಚರಣೆ ಮಲ್ಪುವೆರು. ಸೀತೆನು ರಾವಣೆ ರಟ್ಟಾದು ಲಂಕೆಗೆ ಕೊನೆಯಿನ ಕಾಲುಡು ಸೀತೆನು ನಾಡ್ದು ಲಂಕೆನು ಪೊತ್ತಾದು ಸೀತೆನು ಪಿರಲೆತ್ತೊಂದು ಬರಿಯರೆ ಮುಖ್ಯ ಕಾರಣ ಆದಿತ್ತಿನ ಶ್ರೀರಾಮದೇವರನ ಬಲಕೈ ಬಂಟೆ ಹನುಮಂತನು ಮುಖ್ಯ ಪ್ರಾಣ ಆಂಜನೇಯ ಮಾರುತಿ ಇಂಚ ಬೇತೆ ಬೇತೆ ಪುದರ್ಲಿಡು ಆರಾಧನೆ ಮಲ್ತೊಂದು ಬೈದರು. ಕುಡ್ಲದ ಶ್ರೀ ಕರ್ಣಿಕಾ ಹನುಮಂತ ದೇವಸ್ಥಾನಡು ಶ್ರೀರಾಮನವಮಿದ ಆಚರಣೆ ಲೆಕ್ಕಡು ಗುರುವಾರ ರಥೋತ್ಸವ ಅಟ್ಟಣೆ ಆದಿತ್ತಂಡು. ಹನುಮಂತ ದೇವರಿಗೆ ಬೊಕ್ಕ ಶ್ರೀರಾಮ ದೇವರಿಗೆ ಮಹಾಪೂಜೆ ಪಲ್ಲಂಕಿ ಉಚ್ಚಯ ಮಾತಾ ಕರಿತದು ತೇರ್ದ ಉಚ್ಚಯ ನಡೆತಂಡು. ಊರದ ಸುತ್ತಮುತ್ತದ ಬೊಕ್ಕ ಪರ ಊರ ಭಕ್ತರು ಸೇರ್ದು ತೇರೋಯ್ತರು. ದೇವಿರ್ನ ಪ್ರಸಾದ ದೆತ್ತೊಂದು ಶ್ರೀರಾಮ ಹನುಮಂತ ದೇವಿರ್ನ ಇಂಬು ನಟ್ಟೊಂಡೆರು. ಶ್ರೀ ಕರ್ಣಿಕಾ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿದಕಲು ಈ ಪೊರ್ತುಡಿತದು ಉಚ್ಚಯನು ಪೊರ್ಲು ಮಲ್ತು ಕೊರಿಯರು. ಕೃಷ್ಣದೇವರ ಗೀತೆಡು ತೆರಿಪಾಯನಂಚ ಪ್ರತಿಯೊರಿಲ ಅಕ್ಲಕ್ಲಿನ ವರ್ಣಾಶ್ರಮಗೂ ಸರಿಯಾದ ಕರ್ತವ್ಯలను ನಿಷ್ಠೆಡು ಮಲ್ತಂಡ ಎಡ್ಡೆ ಸಮಾಜ ಉಂಡಾಪಣೊಂದು ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಪಂತೆರು. ಒಡಿಪುದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದ ಧಾರ್ಮಿಕ ಸಭೆಟ್ಟು 6 ಆಶೀರ್ವಚನ ಕೊರಿಯರು. ಒಡಿಪು ಜಿಲ್ಲೆದ ಸಗ್ರಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಡು ದೇವಿರನ ಪ್ರತಿಷ್ಠಾ ವರ್ಧಂತಿ ಲೆಕ್ಕಡು ಧಾರ್ಮಿಕ ಸಭೆನು ಅಟ್ಟಣೆ ಮಲ್ತುದಿತ್ತೆರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಗೋಪಾಲಕೃಷ್ಣ ಸಾಮಗ ಗುರ್ಕಾರ್ಮಿಡು ಪೀಠವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಬೊಕ್ಕ ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಇತದು ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಕಲ್ಕುರ ಪ್ರತಿಷ್ಠಾನ ಕುಡ್ಲದ ಪ್ರದೀಪ್ ಕುಮಾರ ಕಲ್ಕುರ ಜ್ಯೋತಿಷ್ಯರು ಪಾವಂಜೆ ಕೃಷ್ಣ ಭಟ್ ಅಲಂಗಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಈಶ್ವರ ಭಟ್ ಶಾರದಾ ವಿದ್ಯಾಲಯದ ಗುರುಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್
ಪಾಜಕ ಕ್ಷೇತ್ರದ ಪೂಜೆ ಮಲ್ಪನಾರು ಮಾಧವ ಉಪಾಧ್ಯಾಯ ಹಾದಿಗಲ್ಲು ಲಕ್ಷ್ಮೀನಾರಾಯಣ ಭಟ್ ಮಕ್ಕಳು ತಮ್ಮನದ ಮರ್ಯಾದೆ ತೊಂಡಿರು ಕಟೀಲು ಲಕ್ಷ್ಮೀನಾರಾಯಣ ಆಸರಣ್ಯರು ಆನಂದ ತೀರ್ಥ ಸಗ್ರಿ ಹರಿದಾಸ್ ಭಟ್ ಪೆರಂಪಳ್ಳಿ ವಾಸುದೇವ ಭಟ್ ಪಾಲ್ದಿತ್ತೊಂಡಿರು. ದ್ವಿಜದ್ವಯರ ಒಂದು ದರ್ಶನ ಭಾಗ್ಯ ಯಾರಿಗೆ ಉಂಟು ಯಾರಿಗಿಲ್ಲ ಮಹಾಸ್ವಾಮಿಗಳೇ ಇಂತಹ ಒಂದು ಭಾಗ್ಯ ಅಂತ ನಾವು ಕೇಳುವಂತಹ ಒಂದು ಪರಿಸ್ಥಿತಿ ಇವತ್ತು. ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ಸಾಧಾರಣವಾಗಿ ಮಾರ್ಚ್ ಕೊನೆಯ ವಾರದಲ್ಲಿ ಅದರಲ್ಲೂ ಬ್ಯಾಂಕಿನವರು ಸಿಕ್ಕೋದೇ ಇಲ್ಲ, ಅದರಲ್ಲೂ ಬ್ಯಾಂಕಿನ ಮುಖ್ಯಸ್ಥರನ್ನು ಖಂಡಿತವಾಗಿ ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟು ಕಾರ್ಯದ ಒತ್ತಡ ಇರ್ತದೆ. ಆದರೆ ಆ ಎಲ್ಲ ಒತ್ತಡಗಳನ್ನು ಸಹ ಮೀರಿ ಗುರುಗಳನ್ನ ಹಾಗೂ ಗೋಪಾಲಕೃಷ್ಣ ಸಾಮಗ್ರ ದರ್ಶನ, ದೇವರ ದರ್ಶನ, ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮೊಟ್ಟಿಗೆ ನಾನು ಸಹ ಇವತ್ತು ಇಲ್ಲಿ ಬಂದಿದ್ದೇನೆ. ಕರ್ನಾಟಕ ಬ್ಯಾಂಕಿನ ವಿಶೇಷ ಅಂದರೆ ಅವರು ಹೇಳಿದರು ಒಂದು ಜನರೇಟರನ್ನು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಕರ್ನಾಟಕ ಬ್ಯಾಂಕು ನಡೆದು ಬಂದ ದಾರಿಗೆ ಒಂದು ದ್ಯೋತಕ. ನಾವು ಅತ್ಯುತ್ತಮ ಬ್ಯಾಂಕಿಂಗ್ ಸೇವೆಯನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನಮ್ಮ ಪೂರ್ವಜರು ಇವತ್ತಿಗೆ 100ನೇ ವರ್ಷ, ಇದು ಶತಮಾನೋತ್ಸವದ ಸಂಭ್ರಮದಲ್ಲಿ ಇರ್ತಕ್ಕಂಥ ಬ್ಯಾಂಕ್. ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮದಲ್ಲಿ ಇದ್ದುಕೊಂಡು ಅವರವರ ಕರ್ತವ್ಯವನ್ನು ನಿರ್ವಹಿಸಿದರೆ ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೊಂದಿಲ್ಲ. ನಮ್ಮ ಧರ್ಮವನ್ನು ಬಿಟ್ಟು ನಾವು ಇನ್ನೊಂದು ಧರ್ಮವನ್ನು ಆಚರಿಸಲಿಕ್ಕೆ ಹೋದ್ರೆ, ಇನ್ನೊಬ್ಬರ ಕರ್ತವ್ಯಕ್ಕೆ ಕೈ ಹಾಕಲಿಕ್ಕೆ ಹೋದ್ರೆ ಅದು ಇನ್ನಷ್ಟು ಅಪಾಯಕಾರಿ ಅನ್ನುವ ಮುನ್ಸೂಚನೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅವತ್ತೇ ನೀಡಿದ್ದಾನೆ. ಪ್ರತಿಯೊಂದು ವರ್ಣಾಶ್ರಮದವರಿಗೂ ಕೂಡ ಒಂದೊಂದು ಕರ್ತವ್ಯ ಇದೆ. ಒಬ್ಬ ಬ್ರಾಹ್ಮಣನಿಗೆ ಒಂದಷ್ಟು ಕರ್ತವ್ಯವಿದೆ, ಮತ್ತೊಬ್ಬ ಕ್ಷತ್ರಿಯನಿಗೆ ಒಂದು ಕರ್ತವ್ಯವಿದೆ. ಹೀಗೆ ಒಂದೊಂದು ಧರ್ಮದವರಿಗೆ, ಒಂದೊಂದು ವರ್ಣದವರಿಗೆ ಒಂದೊಂದು ರೀತಿಯ ಕರ್ತವ್ಯಗಳನ್ನ ನಮ್ಮ ಹಿರಿಯರು ನೀಡಿದ್ದಾರೆ. ಅವರವರ ಕರ್ತವ್ಯವನ್ನ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕಿಂತ ಶ್ರೇಯಸ್ಕರವಾದದ್ದು ಇನ್ನೊಂದು ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈ ಒಂದು ಮಾತನ್ನ ಅಕ್ಷರಶಃ ಶ್ರೀಕೃಷ್ಣ ರಾಮನಾಗಿ ಇದ್ದುಕೊಂಡು ಅದನ್ನು ನಮಗೆ ಮಾಡಿ ತೋರಿಸಿದ್ದಾನೆ. ತಾನು ಕ್ಷತ್ರಿಯನಾಗಿ ಇದ್ದುಕೊಂಡು ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದಂತಹ ಎಲ್ಲ ಧರ್ಮಗಳನ್ನು ಆಚರಿಸಿ ನಮ್ಮ ಧರ್ಮ ಅದು ನಮಗೆ ಉಚಿತವಾದದ್ದು ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟ ಆ ಧೀಮಂತ ವ್ಯಕ್ತಿತ್ವ ಅದು ಶ್ರೀ ರಾಮಚಂದ್ರನಂತು. ಕುಡ್ಲಾ ಕದ್ರದ ಕೆಪಿಡಿ ತಲುಪುವುದು ಏರ್ಪೋರ್ಟ್ ದಂಚೆ ಸಾಗುನ ಇಯಾಡಿ ಮಾರ್ಗ ಶರ್ಬತ್ ಕಟ್ಟೆ ಜಂಕ್ಷನ್ ದ ಶ್ರೀನಿವಾಸ ಟವರ್ಡು ಹೋಟೆಲ್ ತನ್ಮಯ್ ಉದಿಪನ ಆತನ ವೆಜ್ ನಾನ್ ವೆಜ್ ಇಂಚ ಮಾತಲ ಒಂಜೇ ಮಾಡದಡಿಟ್ಟು ಒದಗಾವಣಂದು ಹೋಟೆಲ್ ಯಜಮಾನರು ತೆರಿಪಾದರು. ಹೋಟೆಲ್ ಬೇರುಗು ಪುದರ್ಪೋಯಿನ ಕುಡ್ಲಾಡ ನಿರ್ಮಲವಾಯಿನ ರುಚಿ ರುಚಿತ ಆತನ ಸ್ಲೇನು ಬೊಕ್ಕ ವೆಜ್ ನಾನ್ ವೆಜ್ ವನಸು ಒದಗಾಯರೆ ಹೋಟೆಲ್ ತನ್ಮಯ್ ಸಜ್ಜಾತಂಡು. ಕುಡ್ಲದ ಕದ್ರ ಕೆಪಿಡಿ ತಲುಪುವುದು ಏರ್ಪೋರ್ಟ್ ದಂಚೆ ಸಾಗುನ ಇಯಾಡಿ ಮಾರ್ಗದ ಶರ್ಬತ್ ಕಟ್ಟೆ ಜಂಕ್ಷನ್ ಪುನ ಶ್ರೀನಿವಾಸ ಟವರ್ಡು ಹೋಟೆಲ್ ತನ್ಮಯ್ ಉದಿಪನಾತಂಡು. ಒಂತೆ ದಿನುಟೆ ಪುದರ್ಪುಯಿನ ಇಲ್ಲಿಲ್ಲಡು ಸುದ್ಯಾತಿನ ತನ್ಮಯ್ ಹೋಟೆಲ್ಡು ಬ್ರೇಕ್ಫಾಸ್ಟ್, ವೆಜ್ ನಾನ್ ವೆಜ್, ವೆಜ್ ರೈಸ್ ಐಟಮ್, ಸೂಪ್, ಜ್ಯೂಸ್ ಅಂಡ್ ಮಿಲ್ಕ್ ಶೇಕ್, ದೋಸೆ ಐಟಮ್, ಹಾಟ್ ಬೆವರೇಜಸ್, ಸೀ ಫುಡ್ ಸೀಸನಲ್, ನೂಡಲ್ಸ್, ನಾನ್ ವೆಜ್ ಸ್ಟಾರ್ಟರ್ಸ್, ಕರಿ ಇಂಚ ಮಾತ ಒಂಜೇ ಮಾಡಿದ ಅಡಿಟ್ ಒದಗಾವಣಂದು ಹೋಟೆಲ್ ಯಜಮಾನರು ತೆರಿಪಾದರು. शरबत कट्टे जल्पा होटेल तन्मय पंदजी प्रसाद रेस्टोरेंट ओपन ಆಗ್ತದೆ. ಕುಡ್ಲದ ಮಾತ ಜನಕ್ಕೂ ಬರ್ತದೆ ಈ ಹೋಟೆಲ್ ತನ್ಮಯ್ಗೆ ವಿಸಿಟ್ ಕೊಡೋದು ಅಂಚನೆ ಮುಲ್ಪದ ಫುಡ್ ಟ್ರೈ ಮಲ್ಪೊಡೆ ನಿಕ್ಲಿಗೆ ಮಾತ ನಮ್ಮದ ಫುಡ್ ಐಟಮ್ಸ್ ಉಂಟು. ಬ್ರೇಕ್ಫಾಸ್ಟ್ ಉಂಟು, ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ಡಿನ್ನರ್ ಮಾತ ಉಂಟು. ನಿಕ್ಲಿಗೆ ಬ್ರೇಕ್ಫಾಸ್ಟ್ ಇಡ್ಲ ಮಸ್ತ್ ವೆರೈಟಿ ಫುಡ್ಸ್ ಉಂಟು. ಅಂಚನೆ ಸ್ಟಾರ್ಟರ್ಸ್ ಇಡು ವೆಜ್ ಇಡ್ಲ ನಾನ್ ವೆಜ್ ಇಡ್ಲ ಮಸ್ತ್ ವೆರೈಟಿ ಉಂಟು. ಫುಡ್ ಕ್ವಾಲಿಟಿ, ಫುಡ್ ಕ್ವಾಂಟಿಟಿ ಅಂಚನೆ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಮಾತ ಫ್ಯಾಮಿಲಿ
ಭಗವಂತನ ಅನುಗ್ರಹ ಕೈ ಸೇರುಡುಂದಾಂಡ ಬದುಕನ್ನು ತಪಸ್ಸದಂಚ ಆಚರಣೆ ಮಲ್ಪಡುಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರು. ಪೇಜಾವರ ಮಾಗಣೆ ಮೊಗರುಗುಡ್ಡೆ ಶ್ರೀ ಮಹಾದೇವ ದೇವಸ್ಥಾನದ ಧಾರ್ಮಿಕ ಸಭೆಟ್ಟು 6 ಆಶೀರ್ವಚನ ಕೊರಿಯರು. ಕುಡ್ಲ ತಾಲೂಕು ಪೇಜಾವರ ಮಾಗಣೆದ ಮೊಗರುಗುಡ್ಡೆ ಶ್ರೀ ಮಹಾದೇವ ದೇವಸ್ಥಾನ ಕೆಂಜಾರ್ದ ಅಷ್ಟಬಂಧ ಬ್ರಹ್ಮಕಲಶದ ಲೆಕ್ಕುಡು ಧಾರ್ಮಿಕ ಸಭೆ ನಡೆತಂಡು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತೆರು. ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ಮಾತಿರ್ಲ ಭಗವಂತನ ಅನುಗ್ರಹ ಸಂಪಲಿ ಪೊಡುಂದು ಬಯಕುವ ಅವು ಕೈ ಸೇರುಡುಂದಾಂಡ ಬದುಕನ್ನು ತಪಸ್ಸದಂಚ ಆಚರಣೆ ಮಲ್ಪೊಡು. ಬದುಕಡ ಬರ್ಪುನ ಕಷ್ಟನು ಮಾತ ರಾಮದೇವರು ರುದ್ರದೇವರು ದೂರ ಮಲ್ತದು ಸಂಪತ್ತು ಕೊರ್ದು ಕಾಪಾಡಿಡುಂದು ಪಂಡಿರು. ಕ್ಷೇತ್ರದ ಬ್ರಹ್ಮಕಲಶಗೂ ಸಹಾಯ ಸಹಕಾರ ಕುರ್ನ ದಾನಿಲು ಸೇರಿನಂಚ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತಿರು. ಯುಎಇ ಬ್ರಾಹ್ಮಣ ಸಮಾಜ ದುಬೈದ ಗುರಿಕಾರ್ಯರು ಸುಧಾಕರ್ ರಾವ್ ಪೇಜಾವರ, ಉದ್ಯಮಿ ಹೆಗ್ಗುಂಜೆ ವಿಶ್ವನಾಥ ಹೆಗ್ಡೆ, ಶ್ರೀ ಕ್ಷೇತ್ರ ಪುನರೂರ್ದ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಬಿದ್ರದ ಉದ್ಯಮಿ ಶ್ರೀಪತಿ ಭಟ್, ದೇವಸ್ಥಾನ ಆಡಳಿತ ಮಂಡಳಿ ಗುರುಕಾರ್ಯರು ಸುರೇಂದ್ರರಾವ್ ಶುಭಮಂಗಳ, ಆಡಳಿತ ಮುಕ್ತೇಸರರು ಕೆ ಗೋಪಾಲ ಶೆಟ್ಟಿ ನಡಿಬೂಡು, ಅನುವಂಶಿಕ ಮುಕ್ತೇಸರರು ಸತ್ಯಾನಂದರಾವ್ ಬಡಗುಮನೆ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಪಿಕೆ ಶ್ರೀನಿವಾಸರಾವ್ ಪೇಜಾವರ, ಪ್ರಧಾನ ಸಂಚಾಲಕರು ಶ್ರೀಧರ್ ರಾವ್ ಪೇಜಾವರ, ಕಾರ್ಯ ಗುರುಕಾರ್ಯರು ಅಣ್ಣಪ್ಪ ದೇವಾಡಿಗ ಪೇಜಾವರ ಧಾರ್ಮಿಕ ಸಭೆಟ್ಟಿದ್ದರು. ರಾಮ ಮಂತ್ರವ ಜಪಿಸೋ ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ. ರಾಮನವಮಿ ಪರ್ವ ದಿವಸ ರುದ್ರದೇವರು ನಮಗೆ ತೋರಿದಂತಹ ದಾರಿಯಲ್ಲಿ ನಾವು ನಡೆಯುವಾಗ ನಮಗೇನು ಆಪತ್ತುಗಳು ಬಂದರೂ ಕೂಡ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂತಹ ಸಾತ್ವಿಕವಾದ ಬದುಕನ್ನು ಬದುಕುವಾಗ ಬರಬಹುದಾಗಿರುವಂತಹ ಏನೇ ಆಪತ್ತುಗಳಿದ್ದರೂ ಕೂಡ ರಾಮದೇವರು ಅದನ್ನೆಲ್ಲ ದೂರ ಮಾಡಿ ಆಪದಾಂ ಅಪಹರ್ತಾರಂ ಸಾತ್ವಿಕ ಜೀವನಕ್ಕೆ ಬೇಕಾಗಿರುವಂತಹ ಸಾತ್ವಿಕವಾದ ಸಂಪತ್ತು ದಾತಾರಂ ಸರ್ವಸಂಪದಾಂ ಅಂತಹ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಲೋಕಕ್ಕೆ ಕ್ಷೇಮವನ್ನುಣಿಸುವಂತಹ ಶ್ರೀರಾಮಚಂದ್ರನನ್ನು ಬಾರಿ ಬಾರಿ ನಮಿಸ್ತೇನೆ ಅಂತ ನಮ್ಮ ಹಿರಿಯರು ರಾಮಚಂದ್ರನ ನಮಿಸಿದ್ದಾರೆ. ದೇವಸ್ಥಾನ ಅಂತ ಹೇಳಿದರೆ ನಾವು ಶಾಸ್ತ್ರಗಳೆಲ್ಲ ಹೇಳುವಂಥದ್ದು ಗ್ರಾಮದ ಹೃದಯವಿದ್ದಂತೆ ಅಂತ ಹೇಳ್ಕೊಂಡು ನಮಗೆ ಹೇಗೆ ಹೃದಯ ಬಹಳ ಮುಖ್ಯವೋ ದೇಹದ ಎಲ್ಲ ಚಟುವಟಿಕೆಗಳಿಗೆ, ಅದೇ ರೀತಿ ಇಡೀ ಗ್ರಾಮದ ಇಡೀ ಹಿಂದೂ ಸಮಾಜದ ಚಟುವಟಿಕೆಗಳಿಗೆ ಹೃದಯ ಸ್ಥಾನದಲ್ಲಿರತಕ್ಕಂಥದ್ದು ದೇವಸ್ಥಾನ ಅಂತ ಹೇಳ್ಕೊಂಡು ಆ ದೇವಸ್ಥಾನ ಸಮರ್ಪಕವಾಗಿ ಉಂಟು ಅಂತಂದರೆ ಇಡೀ ಗ್ರಾಮ ಒಳ್ಳೆಯ ರೀತಿಯಲ್ಲಿರ್ತದೆ, ಇಡೀ ಹಿಂದೂ ಸಮಾಜ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಒಂದು ಗ್ರಾಮ ಅಂತ ಆಗಬೇಕಾದ್ರೆ ಹಲವೆಲ್ಲ ಅಂಶಗಳು ಇರಬೇಕು. ಗ್ರಾಮದಲ್ಲಿ ಶಾಲೆ ಬೇಕು, ನೀರಿನ ವ್ಯವಸ್ಥೆ ಎಲ್ಲ ಬೇಕು. ಆದರೆ ಅದಕ್ಕೆ ಪ್ರಧಾನವಾಗಿ ಮುಖ್ಯವಾಗಿ ಯಾವುದು ಬೇಕು ಕೇಳಿದರೆ ಮೊದಲು ದೇವಸ್ಥಾನ ಅಂತ. ಅಂದರೆ ದೇವಸ್ಥಾನ ಸರಿ ಇದ್ದರೆ ಮತ್ತೆ ಎಲ್ಲವೂ ಸರಿಯಾಗ್ತಾ ಬರ್ತದೆ ಅಂತ ನಮ್ಮ ಹಿಂದೂಗಳ ನಂಬಿಕೆ. ಯಾಕೆ ಕೇಳಿದ್ರೆ ನಮಗೆಲ್ಲ ನಾವು ದೇವರನ್ನು ನಂಬಿಕೊಂಡು ಬಂದವರು. ದೇವರು ಅಂತ ಹೇಳಿದರೆ ಒಂದು, ದೇವಸ್ಥಾನ ಅಂತ ಹೇಳಿದರೆ ಒಂದು, ಮತ್ತೆಲ್ಲ ಸೊನ್ನೆ. ಆ ಒಂದು ಸರಿ ಇದ್ದರೆ ನಮ್ಮ ಎಲ್ಲ ಸೊನ್ನೆಗಳಿಗೆ ಬೆಲೆ ಬರ್ತಾ ಹೋಗ್ತದೆ. 10 ಆಗ್ತದೆ, 100 ಆಗ್ತದೆ, 1000 ಲಕ್ಷ ಕೋಟಿ ಹೋಗ್ತದೆ. ಆದರೆ ಒಂದೇ ಸರಿ ಇಲ್ಲ, ದೇವಸ್ಥಾನ ಸರಿ ಇಲ್ಲ ಅಂತ ಹೇಳಿದರೆ ಬೇರೆ ಕಡೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಪ್ರಯತ್ನ ಆಗಿ ಬಿಡಬಹುದು. ಆದ್ದರಿಂದಾಗಿ ಹೇಗೆ ಜೀವನದಲ್ಲಿ ನಾವು ದೇವರಿಗೆ ನಾವು ಮೊದಲ ಪ್ರಾಶಸ್ತ್ಯ ಕೊಡ್ತೇವೋ ಅದೇ ರೀತಿ ಸಮಾಜದಲ್ಲಿ ದೇವಸ್ಥಾನ ಅದು ಹಿಂದೂ ಸಮಾಜದ ಮುಖ್ಯವಾದಂತಹ ಕ್ಷೇತ್ರ. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆ ಸಂಘಬುಟ್ಟದ ಪಣಂಬೂರು ಶ್ರೀ ವೀರಭದ್ರ ಸ್ವಾಮಿ ಮಹಾಮಾಯಿ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಲಿಕ್ಕುಡು ಧಾರ್ಮಿಕ ಸಭೆ ಅಟ್ಟಣೆ ಮಾಡ್ತಿದ್ದರು. ಬೆದ್ರದ ಆಳ್ವಾಸ್ ಬರವು ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವ ಮಲ್ಲಬಿನ್ನೆರಾದ ಪಾಲ್ಗೊಂಡಿರು. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆದ ಪಣಂಬೂರು ಶ್ರೀ ವೀರಭದ್ರ ಸ್ವಾಮಿ ಮಹಾಮಾಯಿ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಲಿಕ್ಕುಡು ಧಾರ್ಮಿಕ ಸಭೆ ಅಟ್ಟಣೆ ಮಾಡ್ತಿದ್ದರು. ಬ್ರಹ್ಮಕಲಶ ಸಮಿತಿದ ಪಣವದ ಗುರುಕಾರ್ಯರು ಗಣೇಶ್ ಶೆಟ್ಟಿಗಾರ್ ಬಿನ್ನೆರೆಯನ್ನು ಎದ್ದುಕೊಂಡರು. ಬೆದ್ರದ ಆಳ್ವಾಸ್ ಬರವು ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವ ಮಲ್ಲಬಿನ್ನೆರಾದಿತ್ತದು ಧಾರ್ಮಿಕ ಸಭೆ ಉದಿಪನಾಡು. ಡಾಕ್ಟರ್ ಮೋಹನ್ ಆಳ್ವ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಕುಡ್ಲದ ಗುರುಕಾರ್ಯರು ರಾಮದಾಸ್ ಶೆಟ್ಟಿಗಾರ್ ಪಣಿಯಾಡಿ ಸಭೆಯನ್ನು ಉದ್ದೇಶಿಸಾದ ಪಾತಿರಿಯರು. ಬಿ ಶ್ರೀನಿವಾಸ್ ಶೆಟ್ಟಿಗಾರ್, ಉತ್ತಮ ಎ ಶೆಟ್ಟಿಗಾರ್, ಭಾನುಮತಿ ಶೆಟ್ಟಿಗಾರ್, ಬಿ ಲೋಕಯ್ಯ ಶೆಟ್ಟಿಗಾರ್, ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಬಾಲಕೃಷ್ಣ ಕಲ್ಬಾವಿ, ಬಾಲಕೃಷ್ಣ ಎಂ ಶೆಟ್ಟಿಗಾರ್, ಶಂಕರ ಶೆಟ್ಟಿಗಾರ್, ಹರಿಶ್ಚಂದ್ರ ಶೆಟ್ಟಿಗಾರ್, ಸತೀಶ್ ಶೆಟ್ಟಿಗಾರ್, ಜಯಕರ ಶೆಟ್ಟಿಗಾರ್, ಸುಂದರ ಶೆಟ್ಟಿಗಾರ್, ಆಡಳಿತ ಮಂಡಳಿಗಳು ಕಾರ್ಯಂತರು ಎಸ್ ಲಿಂಗಪ್ಪ ಶೆಟ್ಟಿಗಾರ್, ಪ್ರಧಾನ ಪೂಜೆ ಮಾರ್ಪಣ ಪ್ರಭಾಕರ್ ಐಗಡ್, ವಾಸ್ತು ತಜ್ಞರು ಕುಡುಪು ಕೃಷ್ಣರಾಜ ತಂತ್ರಿ ಧಾರ್ಮಿಕ ಸಭೆಟ್ಟಿದ್ದರು. ಧಾರ್ಮಿಕವಾದ ಚಿಂತನೆ
ನಂಗೆ ಈ ದೇಶೋಡು ಜನ್ಮತಾನ ಪ್ರತಿವರೆಯಾಗಲ ನಮ್ಮ ಪೂರ್ವಜರು ನಮ್ಮ ನೆತ್ತಿರಡೇ ನಂಗೆ ಕೊಂಚ ಧಾರ್ಮಿಕವಾದ ಚಿತ್ರಣ ಕೊಡ್ತೇರು ಧರ್ಮವನ್ನು ಬಿಡ್ದು ನಮ್ಮ ಜೀವನ ಇಜ್ಜಿ ಪನ್ಪಣೆಯನ್ನು ತೊಯ್ಪಾದು ಕೊಡ್ತೇರು ಈ ನಿಕ್ಕಲ ಜನಾಂಗ ಧಾರ್ಮಿಕವಾದ ಚಿತ್ರಣ ಪಿರಾಪೂರ್ತಿಜಿ ಈ ನಿಕ್ಕಲ ನಮ್ಮ ಇಡೀ ಅವಿಭಜಿತ ಜಿಲ್ಲೆಡ್ ಒಂಜಿ 14 ದೇವಸ್ಥಾನವನ್ನು ದೀವೊಂದು 1.5 ಲಕ್ಷ ದಾತ ಜನಾಂಗ ಇತದು ಇನ್ನು ನಿಕ್ಕಲು ಉಪ್ಪುನ ಐಟ್ ಪಕ್ಕ ಮಾತಾಕೋಡ್ಲ ಧಾರ್ಮಿಕ ಚಟುವಟಿಕೆ ಆಪಿನೇನು ಯಾನು ತೂವೊಂದುಲ್ಲೆ ನಿಕ್ಕಲು ಧರ್ಮಕ್ಕೆ ಬಾರಿ ಒತ್ತು ಕೊಡ್ಪಡಕು ನಿಕ್ಕಲ ಜನಾಂಗ ಇನಿ ಇಡೀ ರಾಜ್ಯೋಡು ಬೇತೆ ಬೇತೆ ಪುದರಡು ಎಂಗೆ ಏತೋ ಸತ್ತಿ ಪದ್ಮಶಾಲೆಗೆ ಸಂಬಂಧಪಟ್ಟಿನ ಜೋಕು ಬರ್ತದೆ ಎಂಗ್ಲ ವಿದ್ಯಾಸಂಸ್ಥೆಯಲ್ಲಿ ಬೇತೆ ಬೇತೆ ಪ್ರಯೋಜನವನ್ನು ಪಡೆಪೇರು ಉಚಿತವಾದ ಶಿಕ್ಷಣವನ್ನು ಪಡೆಪೇರು ಎಂಗ್ಲ ದತ್ತು ಸ್ವೀಕಾರಗಳ ಬರೋನ್ನುಲ್ಲೇರು ಆಂಡಕ್ಲೇನು ಸೂಕ್ಷ್ಮವಾದ ಗಮನಿಸಾಂಡ ನಮ್ಮ ಉಪ್ಪುನಂಚಿನ ಶೆಟ್ಟಿಗಾರ ನಾಮಾಂಕಿತ ಅತ್ತು ಇನ್ನು ನಮ್ಮ ರಾಜ್ಯೋಡು ಉಪ್ಪುನ ಬೇತೆ ಬೇತೆ ದೇವಾಂಗ ಮನ್ಪಿನ ಪುದರುಪ್ಪು ಅಂಚಿನ ಬೇತೆ ಬೇತೆ ಪುದರಡಿತದು ಅಕ್ಲು ಇಡೀ ಬತ್ತದು ಇನ್ನು ವಿದ್ಯಾಭ್ಯಾಸ ಮಲ್ಪಿನ ತೂಪೆ ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲವೇನು ಇದಕ್ಕೆ ಸಂಶಯ ಬೇಡ ನಮ್ಮ ಏನಿತ್ತಲ್ಲ ಈ ಸಮಾಜದ ಪಡೆದೀನಿ ಆ ಸಮಾಜ ಕೋರಡು ಅನ್ಪಿನ ನಮ್ಮ ಬದ್ಧತೆ ಉಂಡು ಅಂಚನ ಒಂಜಿ ಕಾರ್ಯಕ್ರಮ ನಿಗಳು ಮಲ್ದರು ಲೇಖನಿಗ ಒರಿ ಮಾಸ್ಟರ್ ಆದ 10 ಲಕ್ಷ ಕೊರ್ಪಿನ ಪಂಡ ಅವು ಒಂಜಿ ಕಿಂಜ ಕೆಲಸ ಆಯ್ತು ఆయన ಜೀವಮಾನ ಸಾಧನೆಯನ್ನು ಸಣ್ಣ ಸಮಾಜ ಕೊಡ್ತಾರೆ ಅಂಚನ ಒಂಜಿ ಕಾರ್ಯಕ್ರಮ ಮಾತೆಲ್ಲ ಮಲ್ಪಡು ಅಂಚನೆ ಈ ಕ್ಷೇತ್ರಡು ಯಾನ್ ಸೂತಿನ ವಿಶೇಷ ಪಂಡ ನಿಕಲ್ನ ಈ ಒಂದು ದೇವಸ್ಥಾನ ಆಯ್ನ ಉತ್ಪತ್ತಿ ಏನು ಉಂಡು ಐಟ್ 20% ಎಜುಕೇಶನ್ ಕೊರ್ಪಿನ ಒಂದು ಬಾಳ ಬಲ್ಲ ಒಂದು ಸಂಗತಿದ ವಿಷಯ ಈ ಇಂಚಿನ ಒಂದು ಕಾರ್ಯಕ್ರಮ ಇವನ್ ಎಂಕಲ್ನ ಕಲ್ಯಾಣಪುರ ದೇವಸ್ಥಾನ ಇಜ್ಜಿ ಅಂಚಾದ ನಿಗಲು ಈ ಕ್ಷೇತ್ರಡು ಖಾಲಿ ನಮ್ಮ ಜಾತಿಯ ಉದ್ಯೋಗ ಬಿಡ್ದು ವಿದ್ಯಾಭ್ಯಾಸಗೂ ಅಂಚನೆ ಸ್ಪೋರ್ಟ್ಸ್ಗೂ ಪುರ ಬಹಳ ಒಂದು ಉತ್ತೇಜನ ಕೊಡಲರು ಈ ಇಂಚಿನ ಬೇಲೆಗೂ ಎಂಕಲು ನಮ್ಮ ಪದ್ಮಶಾಲಿ ಮಹಾಸಭಾದ ವತಿಯಿಂದ ಅಥವಾ ನಮ್ಮ ಕಲ್ಯಾಣಪುರ ದೇವಸ್ಥಾನದ ವತಿಯಿಂದ ನಿಗಲಿಗೆ ಅಭಿನಂದನೆ ಸಲ್ಲಿಸುವೆನು. ಕುಡ್ಲ ತಾಲೂಕು ಪೇಜಾವರ ಮಾಗಣದ ಶ್ರೀರಾಮಾಂಜನೇಯ ದೇವಸ್ಥಾನ ಕೆಂಜಾರ್ದ ಅಷ್ಟಬಂಧ ಬ್ರಹ್ಮಕಲಶದಾಲಿಕ್ಕೋಡು ಧಾರ್ಮಿಕ ಸಭೆ ನಡೆತಿಂಡು ಕಟೀಲು ಹರಿನಾರಾಯಣ ಆಶ್ರಣ್ಣ ಧಾರ್ಮಿಕ ಸಭೆನು ಉದಿಪನ ಮಲ್ತಿರು. ಕುಡ್ಲ ತಾಲೂಕು ಪೇಜಾವರ ಮಾಗಣದ ಶ್ರೀರಾಮಾಂಜನೇಯ ದೇವಸ್ಥಾನ ಕೆಂಜಾರ್ದ ಅಷ್ಟಬಂಧ ಬ್ರಹ್ಮಕಲಶದಾಲಿಕ್ಕೋಡು ಧಾರ್ಮಿಕ ಸಭೆ ಅಟ್ಟಣೆ ಮಲ್ತಿದ್ದರು. ಪೊರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಜಯರಾಮ್ ಶೆಟ್ಟಿ ಗುರ್ಕಾರ್ಮಿಡ್ ಕಟೀಲು ಹರಿನಾರಾಯಣ ದಾಸ ಆಸರಣ್ಣ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಇತ್ತದು ಧಾರ್ಮಿಕ ಸಭೆ ಉದಿಪನಾಂಡು. ಹರಿನಾರಾಯಣ ದಾಸ ಆಸರಣ್ಯರು ಧಾರ್ಮಿಕ ಸಭೆಯನ್ನು ಉದ್ದೇಶಿಸಾದ ಪಾತಿರಿಯರು. ಒಡಿಯೂರು ಸ್ವಾಮೀಜಿ ಆಶೀರ್ವಚನ ಕೊರ್ದು ಜವಣ್ಯರು ದೇಶದ ಭಾರಿಮಾಲ ಶಕ್ತಿ ದೇಶದ ಬೆರಿಮುಳ್ಳು ಇತ್ತಿನಂಚ ಉಳ್ಳೆರು. ಜವಣ ಸಮುದಾಯಗೂ ಸಂಸ್ಕಾರ ಕಲ್ಪವನ ಕೇಂದ್ರಲಾದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಬುಳೆಯೊಂದುಪ್ಪು ನಾವು ಎಡ್ಡ ಸಂಗತಿಯಿಂದ ಪಂಡೇರು. ನಮ್ಮ ಬದುಕು ಚಲಾವಣೆ ಆವಡು ಉಂದಾಂಡ ಎಂಚ ಪಣವು ಚಲಾವಣೆಗೆ ರಡ್ಡಲ ಮೋಣೆ ಬೋಡ ಅಂಚನೆ ನಮ್ಮ ಬದುಕು ಚಲಾವಣೆ ಆವಡು ಉಂದಾಂಡ ಒಂಜಿ ಮೈ ಧರ್ಮ ನೆನೊಂಜಿ ಮೈ ಸಂಸ್ಕೃತಿ ಸಂಸ್ಕೃತಿಯಿಂದ ಬಂಡ ಹನುವಂತೆ ಬೊಕದಾಲಜ್ಜಿ ಆ ರಾಮ ಸೇವೆಗೆ ಬೋಡಾದೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳು ಒಂದೊಂಜಿ ಕವಿ ಉಡಲಡ್ದು ಬತ್ತನ ಪಾತ್ರ ನಂಗೆ ತೋಜುಂಡು ಎಂಚ ಪೊಂತೂಳೆ ನಿಕ್ಲೆ ಆ ತ್ಯಾಗ ಬೊಕ್ಕ ಸೇವೆ ಅಂತ ಓಡುಂದಾಂಡ ರಾಮಾಂಜನೆ ಅಂತುಂಡ ಯಾರಿಗೆ ರಾಮ ಅಂತ ಬಂಡ ಅವು ತ್ಯಾಗ ಹನುಮಂತ ಅಂತ ಬಂಡ ಸೇವೆ ಅವು ರಡ್ಡಲ ಒಟ್ಟೊಟ್ಟಿಗೆ ಪೋಡುಂದಾಂಡ ಪೋಂಡುಂದಾಂಡ ರಾಷ್ಟ್ರೀಯ ಜಾಗೃತಿ ರಾಷ್ಟ್ರೀಯ ಆದರ್ಶ ಹೊಂದ್ಕೊಂಡು ತ್ಯಾಗ ಬೊಕ್ಕ ಸೇವೆ. ಶ್ರೀರಾಮಾಂಜನೇಯ ದೇವಸ್ಥಾನದ ತಾಪಕ ಸದಸ್ಯರು ಕರೆದುಪೋಯಿನ ಮೋನಪ್ಪ ಪೂಜಾರಿ ಮಲ್ತಿನ ಕಾರುలను ನೆಂಪು ಮಲ್ತೊಂದು ಅವರಿನ ಮಗಲು ಜಯಂತಿ ಬುಕ್ಕ ದೇವಸ್ಥಾನದ ಬುಳಿಚಿಲಕ ಪುಣೀನ ಶಶಿಧರ ಶೆಟ್ಟಿ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು. ದುಂಬದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ನಿತಿನ್ ಶೆಟ್ಟಿ, ಮೋನಪ್ಪ ಶೆಟ್ಟಿ ಅಕ್ಕಾರ್, ಗಣೇಶ್ ಅರ್ಬಿ, ದೇವಸ್ಥಾನದ ತಾಪಕ ಸದಸ್ಯರು ವಿಶ್ವನಾಥ್ ಶೆಟ್ಟಿ, ಉದ್ಯಮಿ ಸಮಾಜ ಸೇವಕರು ಮಹಾಬಲ ಪೂಜಾರಿ ಕಡಂಬೋಡಿ, ಆಡಳಿತ ಸಮಿತಿ ಗುರ್ಕಾರ್ಯರು ಮಹಾಬಲ ಪೂಜಾರಿ ಬಂಡಸಾಲೆ, ಪಕ್ಕ ಸದಸ್ಯರು, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಗುರ್ಕಾರ್ಯರು ಸದಸ್ಯರು ಪಾಲ್ಗೊಂಡಿದ್ದರು. ಐದಾರ ಕೊರ್ಪುನಕ್ಕೆ ಏಬಲ್ಲ ಕಮ್ಮಿ ಮಲ್ಪುಜೇರು ದೇವೇರು ಆರು ಕೊರೊಂದೇ ಪೇರು ದೆತನ್ಪುನ ತಾಕತ್ತು ನಂಗೆ ಓಡು ಆ ದೆತನ್ಪುನ ತಾಕತ್ತುಗೋಸ್ಕರ ನಮ್ಮ ದುಂಬು ಪೋಯ ಅಂದಂಡ ಖಂಡಿತ ನಂಗೆ ಎಂಚಿನ ಬೋಡ ಅವೇನು ದೇವರು ಕೊರ್ಪೇರು ಬಂದಕ್ಕೆ ಈ ಕ್ಷೇತ್ರ ಈತ ಮಿತ್ತು ಬತ್ತಿನೇ ಸಾಕ್ಷಿ ಐದವರ ನನ್ನಾತ ಮಿತ್ತು ಬರೋಡು ಅಂದಂಡ ಭಕ್ತಿರ್ನ ಭಕ್ತಿ ಜಿಂಜೋಡು ಭಕ್ತಿರ್ನ ಭಕ್ತಿ ಜಿಂಜಿಂಡ ಮಾತ್ರ ಅವು ಮಿತ್ತು ಬರ್ರೆ ಅವು
ಒಂಜಿ ಕ್ಷೇತ್ರ ಕಟ್ಟುನ ಮಲ್ಲ ಎತ್ತು ಕಟ್ಟಿಬೇಕ ಅವಿನ ಆನೆ ತಾಂಕಿಲಕ್ಕ ಅವನ ತಾಂಕೊಡು ತಾಂಕಂಡ ಮಾತ್ರ ಆನೆ ಎತ್ತಿನ ಒಂಜಿ ಜಾಗ ಬಂದ ಕೊಂಚ ಪುದಾರ ಉಂಡು ಒಂಜಿ ಮಲ್ಲ ಸಂಗತಿ ಆಪಣವು ಐದಾರ ಈ ಕೆಂಜಾರದ ಈ ಪರಿಸರಡು ಮಲ್ಲ ಸಂಗತಿ ಆದ ಒಂದು ಉರಿಯೋಡು ಕುಡ್ಲ ಅತ್ತಾವರ ಅರಸು ಮುನ್ನಂತಾಯ ದೇವಸ್ಥಾನದ ಕಾಲಾದಿ ಉಚ್ಚಯ ಅತ್ತಾವರ ಬಂಡಿ ಏಪ್ರಿಲ್ 8-13 ಮುಟ ನಡಪುಂಡು ಏಪ್ರಿಲ್ 1 ಕೋರಿಗುಂಟ ಆದು ಎನ್ಮೆಕ್ ಬಯ್ಯ 5 ಕೊಡಿಮರ ಏರಾದು ರಾತ್ರಿ 10 ಭಂಡಾರ ಬತ್ತದು ಕೊಡಿ ಏರುಂಡು ಒರ್ಮೆಕ್ ರಾತ್ರಿ ಅರಸು ಅಣ್ಣೆ ಮೆಗ್ಗನ ಕಂಚಲ ನೇಮ 10 ರಾತ್ರಿ ವೈದ್ಯನಾಥನ ಅರ್ಧ ಬಂಡಿ ನೇಮ 11 ರಾತ್ರಿ ಅರಸು ದೈವದ ಇಡಿ ಬಂಡಿ 14 ರಾತ್ರಿ ಜುಮಾದಿ ಬಂಟ ನೇಮ 13 ಪುಲ್ಯ ಕಾಂಡೆ ವೈದ್ಯನಾಥನ ವಲಸರಿ ಬೊಕ್ಕ ಪರಿವಾರ ದೈವಲಿನ ನೇಮ ನಡಪರೆ ಉಂಡುಂದು ಪ್ರಕಟಣೆ ತೆರಿಪಾದರು ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲೈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸುಲ್ಮೆ